जब दीप चले आना, जब शाम ढले आना, जब दीप चले आना, जब शाम ढले आना, संकेत मिलन का भूल न जाना, मेरा प्यार न बिसराना। जब दीप चले आना, जब शाम ढले आना। मैं पलकन डगर बुहारूंगा, तेरी राह निहारूंगा। मैं पलकन डगर बुहारूंगा, तेरी राह निहारूंगा। मेरी प्रीत का काजल तुम अपने नैनों में जब दीप चले आना, जब शाम ढले आना। जहाँ पहली बार मिले थे हम, जिस जगह से संग चले थे हम। जहाँ पहली बार मिले थे हम, जिस जगह से संग चले थे हम। नदिया के किनारे आज उसी अमवा के तले आना, जब दीप चले आना, जब शाम ढले आना। मेरे गा रे गा मा गरि सा सनी पापा मा रे गा सनी सा गा पा मा पा। नित सांझ सवेरे मिलते हैं, नित सांझ सवेरे मिलते हैं। उन्हें देख के तारे खिलते हैं, नित सांझ सवेरे मिलते हैं। उन्हें देख के तारे खिलते हैं, लेते हैं विदाई दूजे से, कहते हैं चले आना, जब दीप चले आना, जब शाम ढले आना। ಧನ್ಯವಾದ. ಹೇಮಲತಾ ಅವರ ಸ್ಥಾನವನ್ನು ಇಲ್ಲಿ ಡಾಕ್ಟರ್ ಸುಶೀಲಾ ಅವರು ತುಂಬಿದ್ದಾರೆ.
ಆ, ರವೀಂದ್ರ ಜೈನ್ ಅವರು ಬಹುಶಃ ಯೇಸುದಾಸ್ ಅವರ ವಿಷಯಕ್ಕೆ ಬಂದಾಗ ಯೇಸುದಾಸನ್ನು ತುಂಬಾ ಮೆಚ್ಚಿಕೊಂಡಂತ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ. ಸೊ ಒಂದು ರವೀಂದ್ರ ಜೈನ್ ಅವರು ಆ, ದೃಷ್ಟಿಯಲ್ಲಿ ಸ್ವಲ್ಪ ಅವರಿಗೆ ತೊಂದರೆ ಇತ್ತು, ಅವರು ಕಾಣ್ತಾ ಇರಲಿಲ್ಲ ಅನ್ನೋ ಒಂದು ವಿಷಯ ನಮಗೆ ಗೊತ್ತು. ಯೇಸುದಾಸ್ ಮತ್ತೆ ಅವರ ನಡುವೆ ಏನೋ ಒಂದು ಘಟನೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ರವೀಂದ್ರ ಜೈನ್ ಅವರೊಂದು ಮಾತು ಹೇಳ್ತಾರೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಆ ಮಾತು ಏನು ಅಂತ ನಾವು ಕೇಳ್ಬೋದಾ? ಅವ್ರಿಗೆ ಜೇಸುದಾಸ್ ಧ್ವನಿ ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಆಮೇಲೆ ಸ್ವತಃ ಅವರು ಹಾಡುಗಳನ್ನು ಬರೆದು ಸಂಗೀತ ನಿರ್ದೇಶನ ಮಾಡುವಂತ ಒಂದು ಮೇರು ವ್ಯಕ್ತಿ ರವೀಂದ್ರ ಜೈನ್. ಅವರಿಗೆ ಜನ್ಮತಃ ಅವರಿಗೆ ದೃಷ್ಟಿ ಇಲ್ಲ ಅಂತ ನಾವು ಕೇಳ್ಪಟ್ಟದು. ಹಾಗೆ ಒಂದು ಕಾಲದಲ್ಲಿ ಅವರಿಗೆ ಒಂದು ಇಂಟರ್ವ್ಯೂ ಬಂದಾಗ ಅವ್ರ ಹತ್ರ ಕೇಳ್ತಾರಂತೆ, ಒಂದು ವೇಳೆ ದೇವರು ನಿಮ್ಗೆ ದೃಷ್ಟಿ ಕೊಟ್ರೆ ಈ ಪ್ರಪಂಚದಲ್ಲಿ ನೀವು ಏನನ್ನು ನೋಡಕ್ಕೆ ಬಯಸ್ತೀರಿ ಅಂತ ಕೇಳಿದ್ರಂತೆ. ಅವಾಗ ಅವರು ಹೇಳಿದ್ದು, ನನ್ನ ಕಣ್ಣ ಮುಂದೆ ಜೇಸುದಾಸ್ ಇರಬೇಕು ಅಂತ. ಸೊ ಅದು ಮೊದಲ ದೃಷ್ಟಿ ನನಗೆ ಮೊದಲ ದೃಷ್ಟಿ ದೇವರು ಕೊಟ್ರೆ ನಾನು ಆ ದೃಷ್ಟಿಯಲ್ಲಿ ಫಸ್ಟ್ ನೋಡೋದು ಜೇಸುದಾಸ್ ಆಗಿರ್ಬೇಕು ಅಂತ ಹೇಳಿದಾರಂತೆ. ಸೊ ಅದು ಸತ್ಯ ಕೂಡ. ತುಂಬಾ ಇಂಟರ್ವ್ಯೂಗಳಲ್ಲಿ ನಾನು ನೋಡಿದ್ದೇನೆ. ಅದು ಬಹುಶಃ ಒಬ್ಬ ಗಾಯಕನಿಗೆ ಇದಕ್ಕಿಂತ ದೊಡ್ಡ ನಿಜವಾಗ್ಲು ಸನ್ಮಾನನೇ ಇಲ್ಲ, ಖಂಡಿತ ಅಲ್ವಾ? ಆಮೇಲೆ ನನ್ಗೆ ಅನ್ಸುತ್ತೆ ಕೆಲವೊಮ್ಮೆ ಇವನ್ ನನ್ನ ಮನಸ್ಸಲ್ಲಿ ಇರುವ ಒಂದು ಆಸೆ ಕೂಡ, ಬಹುಶಃ ಗೊತ್ತಿಲ್ಲ ದೇವರು ಅದಕ್ಕೆ ಹೇಗೆ ಅವಕಾಶ ಮಾಡಿ ಕೊಡ್ತಾರಂತ ಗೊತ್ತಿಲ್ಲ. ಹಲವಾರು ಗಾಯಕರು ಅವ್ರಿಗೆ ಈ ಪಾದ ಪೂಜೆ ಅಂತ ಒಂದು ಮಾಡ್ತಾರೆ. ಹೌದು, ಅದು ಅವ್ರಿಗೆ ತುಂಬಾ ಇಷ್ಟದ ವಿಷಯ ಅಲ್ಲ ಅಂತೆ, ಆದ್ರೂ ಕೂಡ ಕೆಲವೊಮ್ಮೆ ಅವರು ಒಪ್ಕೊಳ್ತಾರೆ. ಈಗ ಬಾಲು ಸರ್ ಕೂಡ ಮಾಡಿದ್ದಾರೆ ಆ ಸೇವೆಯನ್ನ. ಕೇರಳದಲ್ಲಿ ಒಂದಷ್ಟು ಗಾಯಕರುಗಳು ಕೂಡ ಮಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ಬಾಲು ಸರ್ ಬಿಟ್ರೆ ಬೇರೆ ಯಾರು ಮಾಡಿಲ್ಲ ಅಂತ ನನ್ನ ಆಲೋಚನೆ, ನನ್ನ ಮನಸ್ಸಲ್ಲಿ ಇರೋದು ಅದು. ಬಟ್ ಅದೊಂದು ನನ್ಗೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನನ್ನ ಜನ್ಮದಲ್ಲಿ. ಈ ಜನ್ಮದಲ್ಲೇ ಅದನ್ನೊಂದು ಮಾಡ್ಬೇಕು. ಇವಾಗ ಅವ್ರಿಗೆ 80 ವರ್ಷ ವಯಸ್ಸು. ಹೌದು, ಹಾಗಾಗಿ ನೀವು ಆಸೆ ಇದ್ರೆ ಬೇಗ ಹೌದು ಖಂಡಿತ. ನಾನು ಅದರ ನೋಡ್ತಾ ಇದ್ದೀನಿ ಹೇಗೆ ಅಂತ, ಅದರ ದಾರಿಯಲ್ಲಿ ಇದ್ದೇನೆ ನಾನು. ನೀವು ಹೋಗೋ ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ನಾವು ಸುಶೀಲರಾವ್ ಅವ್ರ ಜೊತೆಯಲ್ಲಿ ಬರ್ತೇವೆ. ಖಂಡಿತ ಖಂಡಿತ ಖಂಡಿತ. ನಾವು ಮುಂದಕ್ಕೆ ಹೋಗ್ತಾ ಇನ್ನೊಂದು ಹಿಂದಿ ಹಾಡನ್ನು ಹಾಡೋದಕ್ಕೆ ಸುಶೀಲರಾವ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಲಿರಿಕ್ಸ್ ಆನಂದ್ ಬಕ್ಷಿ ಅವರು ಕೊಟ್ಟಿದ್ದಾರೆ, ಇದಕ್ಕೆ ಮ್ಯೂಸಿಕ್ ಕಲ್ಯಾಣ್ ಆನಂದ್ ಜಿ ಅವರು ಕೊಟ್ಟಿದ್ದಾರೆ. ಜಬ್ ಜಬ್ ಫೂಲ್ ಕಿಲೆ ಅನ್ನೋ ಒಂದು ಸಿನಿಮಾದ ಏ ಸಮ ಅನ್ನೋ ಹಾಡನ್ನು ಡಾಕ್ಟರ್ ಸುಶೀಲರಾವ್ ನಮಗೋಸ್ಕರ ಹಾಡ್ತಾ ಇದ್ದಾರೆ ಇವಾಗ. समा है ये प्यार का, किसके इंतजार का, दिल रोज रंग कहीं मेरा मौसम बहार का। ये समा है ये प्यार का, किसके इंतजार का, दिल रोज रंग कहीं मेरा मौसम बहार का। बसने लगे आँखों में कुछ ऐसे सपने, बसने लगे आँखों में कुछ
किसके इंतजार का दिल ना चुरा ले कहीं मेरा मौसम बहार का। मिलके ख्यालों में अपने बलम से, मिलके ख्यालों में अपने बलम से नींद गवाली अपनी मैंने कसम से ये समा है खुमार का, किसके इंतजार का दिल ना चुराए कहीं मेरा मौसम बहार का। ये समा है ये प्यार का, किसके इंतजार का दिल ना चुराए कहीं मेरा मौसम बहार का। थैंक यू। ತುಂಬಾ ಚೆನ್ನಾಗಿ ಹಾಡಿದ್ರಿ ಈ ಹಾಡನ್ನು. ಧನ್ಯವಾದಗಳು ಸುಶೀಲರಾವ್ ಅವರೇ. ಮುಂದಕ್ಕೆ ಹೋಗ್ತಾ ನಾವು ಇನ್ನು ಜಾಸ್ತಿ ಸಮಯ ತಗೊಳ್ತಾ ಇಲ್ಲ, ಹಾಗಾಗಲೇ 10:15 ಆಗ್ತಾ ಬಂತು. 10:15ವರೆಗೆ ತಮ್ಮ ಪರ್ಮಿಷನ್ ಇದ್ರೆ 10:15ವರೆಗೆ ನಾವು ಮುಂದುವರಿಸ್ತೇವೆ. ಇನ್ನೊಂದು 2-3 ಹಾಡುಗಳಲ್ಲಿ ಬಹುಶಃ ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಮುಂದಕ್ಕೆ ಹೋಗ್ತಾ 1978ರಲ್ಲಿ ಒಂದು ಸಿನಿಮಾ ಬರುತ್ತೆ, ಸಾಜನ್ ಬಿನಾ ಸುಹಾಗನ್ ಅನ್ನೋದು ಆ ಸಿನಿಮಾದ ಹೆಸರು. ಸಂಗೀತ ಕೊಟ್ಟವರು ಉಷಾ ಖನ್ನಾ ಅಂತ ಹೇಳಿ. ಉಷಾ ಖನ್ನಾ ಕೂಡ ಬಹುಶಃ ಯೇಸುದಾಸ್ ಅವರಿಗೆ ಜಾಸ್ತಿ ಅವಕಾಶಗಳನ್ನು ಕೊಟ್ಟವರು. ರವೀಂದ್ರ ಜೈನ್ ಅವರ ನಂತರ ಉಷಾ ಖನ್ನಾ ಅವರು ಯೇಸುದಾಸ್ ಅವರಿಗೆ ತುಂಬಾ ಅವಕಾಶಗಳನ್ನು ಕೊಡ್ತಾರೆ. ಲಿರಿಕ್ಸ್ ಹಿಂದಿವರ್ ಅವರು ಬರೀತಾರೆ. ಸಾವನ್ ಕುಮಾರ್ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾರೆ. ಮಧುಬನ್ ಖುಷ್ಬೂ ಅನ್ನುವ ಹಾಡು ಬಹುಶಃ ಒಂದು ಅದ್ಭುತವಾದ ಹಾಡು, ಯಾವತ್ತು ಎವರ್ ಗ್ರೀನ್ ಸಾಂಗ್ ಅಂತ. ನಮಗೋಸ್ಕರ ರಮೇಶ್ ಚಂದ್ರ ಅವರು ಈಗ ಹಾಡ್ತಾರೆ. मधुबन खुशबू देता है, सागर सावन देता है, जीना उसका जीना है, जो औरों को जीवन देता है, मधुबन खुशबू देता है। सूरज ना बन पाए तो बन के दीपक जलता चल,
सूरज ना बन पाए तो बन के दीपक जलता चल, फूल मिले या अंगारे, सच की राहों पे चलता चल, सच की राहों पे चलता चल, प्यार दिलों को देता है, अश्कों को दामन देता है, जीना उसका जीना है, जो औरों को जीवन देता है, मधुबन खुशबू देता है, सागर सावन देता है, मधुबन खुशबू देता है। चलती है लहरा के पवन के साथ सभी की चलती रहे, चलती है लहरा के पवन के साथ सभी की चलती रहे, लोगों ने त्याग दिए जीवन के प्रीत दिलों में पलती रहे, के प्रीत दिलों में पलती रहे, दिल वो दिल है जो औरों को अपनी धड़कन देता है, जीना उसका जीना है, जो औरों को जीवन देता है, मधुबन खुशबू देता है, सागर सावन देता है, जीना उसका जीना है, जो औरों को जीवन देता है। ಉಷಾ ಖನ್ನಾ ಅವರಿಗೆ ಖಂಡಿತವಾಗಿ ನಾವು ಧನ್ಯವಾದವನ್ನು ಅರ್ಪಿಸಲೇಬೇಕಾಗುತ್ತೆ. ಇಂತಹ ಹಾಡನ್ನು ನಮಗೋಸ್ಕರ ಅವರು ಯೇಸುದಾಸ್ ಅವರ ಕೈಯಿಂದ ಹಾಡಿಸಿದ್ದಕ್ಕೋಸ್ಕರ. ಸಂಗೀತದ ಶಕ್ತಿ ಏನು ಅನ್ನೋದು ಬಹುಶಃ ಹೆಚ್ಚಿನವರಿಗೆ ಗೊತ್ತಿರಲ್ಲ. ನಮಗೆ ಅದು ಸಂಗೀತಗಾರರಿಗೆ ಅಥವಾ ಸಂಗೀತ ಸಾಧನೆ ಮಾಡಿದವರಿಗೆ ಗೊತ್ತಿರುತ್ತೆ. ಸಂಗೀತದ ಶಕ್ತಿಯೇ ಹಾಗೆ, ಅದು ಆರಿಸ್ಕೊಳ್ಳುತ್ತೆ ಮೊದಲು, ಆಮೇಲೆ ಆವರಿಸ್ಕೊಳ್ಳುತ್ತೆ. ಒಂದ್ಸಾರಿ ನಿಮ್ಮನ್ನು ಆರಿಸ್ಕೊಂಡ್ಮೇಲೆ ಅದು ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ, ಆಮೇಲೆ ನಿಮ್ಮನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಅನ್ನೋದನ್ನು ಸಂಗೀತ ನಿರ್ಧಾರ ಮಾಡುತ್ತೆ. ನೀವು ಒಂದು ರೋಲ್ಸ್ ರಾಯ್ಸ್ ಕಾರ್ ಶೋರೂಮ್ ಎದುರುಗಡೆ ಹೋಗಿ ಒಂದು ಹಾಡು ಹೇಳಿದ್ರೆ ಆ ಯಜಮಾನ ಮೆಚ್ಚಿ ಅದನ್ನು ನಿಮಗೆ ಕೊಟ್ಟು ಬಿಡುವಷ್ಟು ಮಟ್ಟಿಗೂ ಶಕ್ತಿ ಇರುತ್ತೆ. ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, ದುಬೈಯ ಇಂಡಿಯನ್ ಹೈಸ್ಕೂಲ್ ಇಲ್ಲಿ ಯೇಸುದಾಸ್ ಅವರು ಹೋಗಿ ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡನ್ನು ಕೇಳಲಿಕ್ಕೆ ಅಂತ ದುಬೈಯ ಒಬ್ಬ ನಮ್ಮ ಉದ್ಯಮಿ, ನಮ್ಮ ಊರಿನ ಉದ್ಯಮಿಯಾದ ಡಾಕ್ಟರ್ BR ಶೆಟ್ಟಿ ಅವರು ಬಂದಿರ್ತಾರೆ 1992ರಲ್ಲಿ. ಅವರು ಇವರ ಹಾಡನ್ನು ಕೇಳಿ ಮೆಚ್ಚಿ ಅವರಿಗೆ ರೋಲ್ಸ್ ರಾಯ್ಸ್ ಸಿಲ್ವರ್ ಸ್ಪಿರಿಟ್ ಅನ್ನೋ ಕಾರನ್ನು ಕೊಟ್ಟರು ಅನ್ನೋದು ಬಹುಶಃ ಐಲೇಸದಲ್ಲಿ ಇರುವ ನಮ್ಮ ಗಲ್ಫ್ ಕಂಟ್ರಿಯಲ್ಲಿ ಇರುವ ನಮ್ಮ ಐಲೇಸದ ಅಭಿಮಾನಿಗಳಿಗೆ ಬಹುಶಃ ಈ ವಿಷಯ ಗೊತ್ತಿರುತ್ತೆ, ಮತ್ತೆ ಆ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಯಾಗಿ ಇರ್ಬೋದು ಅಂತ ನಾನು ಭಾವಿಸ್ತೇನೆ. 1992ರಲ್ಲಿ BR ಶೆಟ್ಟಿ ಅವರು ಯೇಸುದಾಸ್ ಅವರ ಹಾಡನ್ನು ಕೇಳಿ
ಮೆಚ್ಚಿ ಅವರಿಗೆ ರೋಲ್ಸ್ ರಾಯ್ಸ್ ಸಿಲ್ವರ್ ಸ್ಪಿರಿಟ್ ಕಾರನ್ನು ಉಡುಗೊರೆಯಾಗಿ ಕೊಡುತ್ತಾರೆ ಅನ್ನೋ ಒಂದು ಸಂತೋಷದ ಸಂಗತಿಯನ್ನು ನಾವು ಈ ಸಂದರ್ಭದಲ್ಲಿ ಎಲ್ರಿಗೂ ನಮ್ಮ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮುಂದಕ್ಕೆ ಹೋಗ್ತಾ ಒಂದು ಮಲಯಾಳಂ ಹಾಡು ಹಾಡಿಲ್ಲ ಅಂದ್ರೆ ಬಹುಶಃ ತಮಿಳು ಬೇಕು. ಖಂಡಿತವಾಗಿ ಮಲಯಾಳಂ ಹಾಡು ಹಾಡಿಲ್ಲ ಅಂದ್ರೆ ಯೇಸುದಾಸ್ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಿದ್ದು ಪೂರ್ಣ ಆಗಲ್ಲ ಅಂತ ಇದೊಂದು ನಖಕ್ಷದಗಳಂತ ಒಂದು ಸ್ವಲ್ಪ ಹಿಂದೆ ತುಂಬಾ ವರ್ಷಗಳ ಹಿಂದೆ ಬಂದಂತ ಒಂದು ಚಿತ್ರ. ಅದರಲ್ಲಿ ವಿನೀತ್ ಅಂತ ಅದರ ಹೀರೋಯಿನ್ ಇಂದ್ರನಗರ ಮೋನಿಶಾ ಉಣ್ಣಿ ಅಂತ ಒಂದು ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ರು ಅವರು. ಸೊ ಅವಾಗ್ಲೇ ಉರ್ವಶಿ ಪ್ರಶಸ್ತಿ ಪಡೆದಂತ ನ್ಯಾಷನಲ್ ಅವಾರ್ಡ್ ಸಿಕ್ಕಿದಂತ ನಟಿ. ಸೊ ಆ ಚಿತ್ರ ಹೌದೌದು ತುಂಬಾ ಅದ್ಭುತವಾದ ನಟಿ ಕೂಡ. ಒಂದು ಈಗ ಒಂದು ಮಲಯಾಳಂ ಗೀತೆಯನ್ನು ಕೇಳೋಣ, ಮತ್ತೆ ಒಂದು ತಮಿಳು ಗೀತೆ, ಆಮೇಲೆ ಒಂದು ಹಿಂದಿ ಗೀತೆ, ಒಂದು ಅಪೇಕ್ಷೆಯ ಒಂದು ಹಾಡಿದೆ. ಆ ಹಾಡಿಗೆ ತಮಿಳು ಹಾಡಿಗೆ ಕೊನೆಗೊಳಿಸೋಣ. ಆಯ್ತು. ആരെയും ഭാവഗായകനാക്കും ആത്മസൗന്ദര്യമാണു നീ. നമ്രശീർഷരായി നിൽപ്പു നിൻ മുന്നിൽ കമ്പ്ര നക്ഷത്ര കന്യകൾ. ആരെയും ഭാവഗായകനാക്കും ആത്മസൗന്ദര്യമാണു നീ. നമ്രശീർഷരായി നിൽപ്പു നിൻ മുന്നിൽ കമ്പ്ര നക്ഷത്ര കന്യകൾ. ആരെയും ഭാവഗായകനാക്കും ആത്മസൗന്ദര്യമാണു നീ. കിന്നരമണി തമ്പുരുമീട്ടി നിന്നെ വാഴ്ത്തുന്നു വാനവും. കിന്നരമണി തമ്പുരുമീട്ടി നിന്നെ വാഴ്ത്തുന്നു വാനവും. മണ്ണിലെ കിളി പൈതലും മുളം കണ്ടിൽ മൂളുന്ന തിന്നലും. പ്രപഞ്ച ഹൃദയ വീണൈ ആരെയും ഭാവഗായകനാക്കും ആത്മസൗന്ദര്യമാണു നീ. ശാലീന മൗനമാകുമി പൊന്മണി ചുറ്റിനുള്ളിലായി. നിന്റെ ശാലീന മൗനമാകുമി പൊന്മണി ചെപ്പിനുള്ളിലായി. മൂടിവച്ച നിഗൂഢ ഭാവങ്ങൾ പൂക്കളായി
ആഹ്ലാദാകുലഭങ്ങളായി ഇന്നിതാ നൃത്തലോലരാ ഈ പ്രപഞ്ച നടന വീതിയിൽ ആരെയും ഭാവഗായകനാക്കും ആത്മസൗന്ദര്യമാണു നീ നമ്രശീർഷരായി നിൽപ്പുനിൻ മുന്നിൽ ചന്ദ്ര നക്ഷത്ര കന്യകൾ ആരെയും ഭാവഗായകനാക്കും ആത്മസൗന്ദര്യമാണു നീ. ಇದರ ಸಂಗೀತ ನಿರ್ದೇಶನ ಮಾಡಿದವರು ಬಾಂಬೆ ರವಿ ಅಂತ. ಸೊ ಇದ್ರ ಸಾಹಿತ್ಯ ಬರೆದವರು ಕೂಡ ನಮ್ಮಲ್ಲಿಗೆ ಹೇಗೆ ಹಂಸಲೇಖ, ಉದಯ ಶಂಕರ್, ಆರ್ ಎನ್ ಜಯಗೋಪಾಲ್ ತರ ಇರ್ತಾರೆ, ಆ ತರ ಮಲಯಾಳಂ ಇಂಡಸ್ಟ್ರಿಯಲ್ಲಿ ONV ಕುರುಪ್ ಅಂತ ತುಂಬಾ ಪ್ರಸಿದ್ಧವಾದ ಸಾಹಿತಿ. ಅದ್ಭುತವಾದ ಒಂದು ರಚನೆ ಇದು. ಮಲಯಾಳಂ ಗೀತೆಗಳ ವಿಶೇಷ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ಅಂದ್ರು ಮೆಲೋಡಿಯಸ್ ಆಗಿರುತ್ತೆ ಅಲ್ವಾ? ಕರೆಕ್ಟ್. ಮುಂದಕ್ಕೆ ಹೋಗ್ತಾ ನಾವು ಯೇಸುದಾಸ್ ಅವರು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ ಅಂತ ಕೇಳಿದ್ವು ಅಲ್ವಾ? ನಿಮ್ಗೆ ಏನಾದ್ರ ಬಗ್ಗೆ ಗೊತ್ತಾ? ನಾನು ಮಲಯಾಳಂ ಪಿಕ್ಚರ್ಲಿ ಹಾಡಿ ಅಭಿನಯಿಸಿದ್ದನ್ನು ನೋಡಿದ್ದೀನಿ. ಸುಮಾರು 10 ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮಿಳಲ್ಲೂ ನಟಿಸಿದ್ದಾರೆ. ಕನ್ನಡದಲ್ಲಿ ಇಲ್ಲ. ಕನ್ನಡದಲ್ಲಿ ಇಲ್ಲ. ಯಾಕೆ? ಕನ್ನಡದಲ್ಲಿ ಇಲ್ಲ ಅಂದ್ರೆ ಏನಂತ ಹೇಳಂದ್ರೆ ಆಕ್ಚುಲಿ ಅವರು ಈಗ ಆಕ್ಚುಲಿ ಇವನ್ ಬಾಲು ಸರ್ ಕೂಡ ಅಭಿನಯಕ್ಕೆ ಅಂತ ಬಂದ, ಅವರಿಗೆ ಆಸೆ ಇದ್ದದ್ದು ಅಭಿನಯಕ್ಕೆ ಅಂತ. ಹೌದು. ಸೊ ಅವರಿಗೆ ಅವರು ಗಾಯಕರಾದ್ರು. ಬಹುಶಃ ಇವ್ರಿಗೂ ಅದೇ ಇರ್ಬೋದು. ಹಾಗಾದ್ರೆ ಎಲ್ಲರೂ ಯೂಸ್ ಮಾಡ್ಕೊಡಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಕನ್ನಡದಲ್ಲಿ ಯಾಕೆ ಅಭಿನಯಿಸಿಲ್ಲ ಅಂತ ಕೇಳಿದ್ರೆ ಒಳ್ಳೆ ಅಭಿನಯಿಸೋರು ಬೇಕಾಗಿಲ್ವಾ, ಅಥವಾ ಅಭಿನಯ ಅವರಿಗೆ ಅವಕಾಶ ಕೊಡ್ಬೇಕು ಅನ್ನೋ ಅಷ್ಟು ಪವರ್ಫುಲ್ ರೋಲ್ ಇಲ್ವಾ ಇರ್ಬೋದು. ಖಂಡಿತ ಹಾಗೆ ನಾವು ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ ಅಷ್ಟೇ ಅಲ್ವಾ? ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರು 4 ಭಾಷೆಯಲ್ಲಿ ಒಂದೇ ದಿನಕ್ಕೆ 16 ಹಾಡುಗಳನ್ನು ರೆಕಾರ್ಡ್ ಮಾಡಿದ್ರು ಅಂತ. ಹೌದು. ಇದು ಕೂಡ ಒಂದು ಅದ್ಭುತ. 4 ಭಾಷೆಗಳಲ್ಲಿ 16 ಹಾಡುಗಳನ್ನು ಮದ್ರಾಸ್ನ AVM ಸ್ಟುಡಿಯೋದಲ್ಲಿ ಯೇಸುದಾಸ್ ಅವರು ಚಿತ್ರೀಕರಣ ಮಾಡ್ತಾರೆ, ರೆಕಾರ್ಡಿಂಗ್ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟು. ತುಂಬಾ ಒಂದು ಅದ್ಭುತವಾದ ಪ್ರತಿಭೆ. ಬಹುಶಃ ನಮ್ಮ ಜೊತೆ ಅವರು ಇನ್ನಷ್ಟು ಕಾಲ ಇದ್ದು ನಮಗೆ ಮಾರ್ಗದರ್ಶಿ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ನಮಗೆ ಉಳಿದಿರುವ ದಾರಿ ಅಂತ ಅನ್ಸುತ್ತೆ. ಸೊ ಮುಂದಕ್ಕೆ ಹೋಗ್ತಾ ಇನ್ನೊಂದು ಡ್ಯೂಯೆಟ್ ಹಾಡಿ ಆಮೇಲೆ ಒಂದು ತಮಿಳ್ ಗೀತೆ ಹಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ನಾವು ಅಣಿಯಾಗುವಲ್ಲ. ಆ ಕಾರ್ಯಕ್ರಮದ ಇನ್ನೊಂದು 2 ಹಾಡುಗಳನ್ನು ನಾವು ಹಾಡಿ ಮುಗಿಸುವ ಯೋಚನೆಯಲ್ಲಿದ್ದೇವೆ. ಅದರ ನಡುವೆ ಈ ಸಂಗಮ ಕಲಾಕ್ಷೇತ್ರ ಇವತ್ತು ಟೈನಿ ಟೋನ್ ಅನ್ನೋ ಹೆಸರಲ್ಲಿ ಪ್ರಾರಂಭಿಸಿದಂತಹ ಇವತ್ತಿನ ಒಂದು ಈ ಸಂಗೀತ ಕಾರ್ಯಕ್ರಮ, ಅದಕ್ಕೊಂದು ಮುಖ್ಯ ಉದ್ದೇಶ ಇತ್ತು. ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಒಂದು ಅಂಧ ಮಕ್ಕಳ ಶಾಲೆ ಇದೆ. ಅಲ್ಲಿ ಸ್ವಲ್ಪ ತಾಪತ್ರಯಗಳು ಜಾಸ್ತಿ ಆಗಿದೆ ಅಂತ ಹೇಳಿ ರಮೇಶ್ ಅವರಿಗೆ ಒಂದು ದಿವಸ ಫೋನ್ ಬರುತ್ತೆ. ಬಹುಶಃ ಅವರು ನಾವು ಈ ಹಿಂದೆ ಮಾಡಿದಂಥ ಅಶ್ವಿನಿ ಅಂಗಡಿಯವರ ಸಹಾಯಾರ್ಥ ಮಾಡಿದಂತಹ ಒಂದು ಸುದ್ದಿ ಅವರಿಗೆ ತಲುಪಿರುತ್ತೆ. ಹಾಗಾಗಿ ಅವರು ರಮೇಶ್ ಚಂದ್ರ ಅವರಲ್ಲಿ ಕೇಳ್ತಾರೆ, ನಮ್ಗೆ ಏನಾದರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಈ ಉದ್ದೇಶ ಮುಂದೆ ಇಟ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವು. ಎಲ್ಲ ರಮೇಶ್ ಚಂದ್ರ ಅವರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಸೇರಿ ಬಹುಶಃ ಸಾಧ್ಯವಾದಷ್ಟು ಅವರ ಕೈಯಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನೆಲ್ಲ ನೆನೆಸ್ಕೊಂಡು ಈ ಕಾರ್ಯಕ್ಕೆ ನೆರವಾದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನು ಮುಂದಿನ ಹಾಡನ್ನು ಹಾಡೋದಕ್ಕೋಸ್ಕರ ರಮೇಶ್ ಚಂದ್ರ ಅವರು ಮತ್ತೆ ಸುಶೀಲಾ ಅವರನ್ನು ಕರಿತಾ ಇದ್ದೇನೆ ವೇದಿಕೆಗೆ.
ಇದರ ನಡುವೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೊತ್ತು 10:30 ಗಂಟೆ ಆಗ್ತಾ ಬಂತಲ್ಲ ಆಯಿತು. ನಮ್ಮ ಜೊತೆ ಇದ್ದು ನಮ್ಮನ್ನೆಲ್ಲ ಬೆನ್ನು ತಟ್ಟಿದಂಥ ಎಲ್ಲ ಐಲೇಸ ಅಭಿಮಾನಿಗಳಿಗೆ ಸಂಗಮ ಕಲಾಕ್ಷೇತ್ರದ ಪರವಾಗಿ, ಯಾಕಂದರೆ ಇದು ನಾವು ಸಂಗಮ ಕಲಾಕ್ಷೇತ್ರದ ಕಾರ್ಯಕ್ರಮ ಆಗಿದ್ದರೂ ಐಲೇಸದ ಒಂದು ಸಹಭಾಗಿತ್ವದಲ್ಲಿ ಮಾಡಬೇಕು ಅನ್ನೋದು ರಮೇಶ್ ಚಂದ್ರ ಅವರ ಆಸೆ ಆಗಿತ್ತು. ಅವರು ನಮ್ಮಲ್ಲಿ ಅದನ್ನು ಹೇಳಿಕೊಂಡಾಗ ನಾವು ಅದಕ್ಕೆ ಸಾಧ್ಯವಾದಷ್ಟು ಪ್ರೋತ್ಸಾಹ ಕೊಡುವುದಾಗಿ ಭರವಸೆ ಕೊಟ್ಟು ನಮ್ಮ ಎಲ್ಲ ಐಲೇಸ ತಂಡದ ಸದಸ್ಯರು ತುಂಬ 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 ಪ್ರಯತ್ನಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ದೂರದ ಡಾಕ್ಟರ್ ರವಿ ಶೆಟ್ಟಿ ಅವರು ಮತ್ತು ಸರ್ವೋತ್ತಮ್ ಶೆಟ್ಟಿ ಅವರು, ಹಾಗೆ ಇನ್ನೂ ಅನೇಕರು ಗಲ್ಫ್ ಕಂಟ್ರಿಗಳಿಂದ ತುಂಬ ರಮೇಶ್ ಚಂದ್ರ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಹಾಡು ಯಾವುದಂತ ತಗೊಳ್ತೀರಾ? ನೀವೇ ಅದರ ವಿವರಗಳನ್ನು ಕೊಡಬೇಕಾಗತ್ತೆ. ओ जाने मन तेरे दो नयन चोरी चोरी लेके गए, देखो मेरा मन जाने मन जाने मन जाने मन। मेरे दो नयन चोर नहीं सजन, तुमसे ही खोया होगा कहीं तुम्हारा मन जाने मन जाने मन हाँ जाने मन। जाने मन तेरे दो नयन चोरी चोरी लेके गए, देखो मेरा मन जाने मन जाने मन जाने मन। मेरे दो नयन चोर नहीं सजन, तुमसे ही खोया होगा कहीं तुम्हारा मन जाने मन हाँ जाने मन। तोड़ दे दिलों की दूरी, ऐसे का है मजबूरी, दिल दिल से मिलने दे। अभी तो हुई है यार, अभी से ये बेकरार, दिल तो जरा ढलने दे। तोड़ दे दिलों की दूरी, ऐसे का है मजबूरी, दिल दिल से मिलने दे। अभी तो हुई है यार, अभी से ये बेकरारी, दिल तो जरा ढलने दे। यही सुनते समझ गुजर गए जाने कितने ही सावन। और जाने मन तेरे दो नयन चोरी चोरी लेके गए, देखो मेरा मन जाने मन जाने मन जाने मन। मेरे दो नयन चोर नहीं सजन, तुमसे ही खोया होगा कहीं तुम्हारा मन जाने मन जाने मन जाने मन। चले मेरे मोरे आगे पीछे तेरे, समझो मैं तेरी राधे जा। दोष तेरा है तो हर दिन जब देखो करती हो झूठे वादे। संग संग चले मेरे मारे आगे पीछे तेरे, समझो मैं तेरी राधे जा। दोष तेरा है तो हर दिन जब देखो करती हो झूठे वादे। तुझे कैसे ये दिल की लगन, जाने मन तेरे दो नयन चोरी चोरी
चोरी लेके गए देखो मेरा मन जाने मन जाने मन जाने मन। मेरे दो नयन चोर नहीं सजन, तुमसे ही खोया होगा कहीं तुम्हारा मन, जाने मन जाने मन जाने मन। छेड़ेंगे कभी न तुम्हें जरा बतला दो हमें कब तक हम तरसेंगे। ऐसे घबराओ नहीं, कभी तो कभी न कहीं बादल ये बरसेंगे। छेड़ेंगे कभी न तुम्हें जरा बतला दो हमें कब तक हम तरसेंगे। ऐसे घबराओ नहीं, कभी तो कहीं न कहीं बादल ये बरसेंगे। क्या करेंगे बरस के कि जब मुरझाएगा ये सारा चमन। जाने मन तेरे दो नयन चोरी चोरी लेके गए देखो मेरा मन जाने मन जाने मन जाने मन। मेरे दो नयन चोर नहीं सके, तुमसे ही खोया होगा कहीं तुम्हारा मन, जाने मन जाने मन जाने मन। ಧನ್ಯವಾದ ಸುಶೀಲರಾವ್ ಮತ್ತೆ ರಮೇಶ್ಚಂದ್ರ ಅವರಿಗೆ. ಬಹುಶಃ ನಾವು ಎಲ್ಲಾ ದಕ್ಷಿಣ ಭಾರತದ ಭಾಷೆಗಳಿಗೂ ಹೌದು ತಮಿಳನ್ನು ನಾವು ಕೊನೆಯಲ್ಲಿ ಇಟ್ಟಿದ್ದೇವೆ. ಆದರೆ ತುಳುವಲ್ಲಿ ಒಂದು ಹಾಡು ಹಾಡಿದ್ದಾರೆ, ಉಡಲ್ದ ತುಡಾರು ಅಂತ ಹೇಳಿ. ಬಹುಶಃ ನಮ್ಮಲ್ಲಿ ಟ್ರ್ಯಾಕ್ ಇಲ್ಲದೆ ಇರೋದ್ರಿಂದ ಹಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಒಂದು 2 ಸಾಲ ಹಾಡ್ಬೋದಾ ನಮ್ಮ ತುಳುವರಿಗೋಸ್ಕರ? ಉಡಲ್ದ ತುಡಾರು. உடல்த துடருகு மனசு உர்க்கரு பானத துடருகு கடலு உர்க்கரு. உடல்த துடருகு மனசு உர்க்கரு பானத துடருகு கடலு உர்க்கரு. உடல்த துடருகு ಇತ್ತ ನಿಜ ಆದ್ಲೆ ಎಂಕಲಿಗೆ ಉರ್ಕಂಡೆ ಮನಸ್ಸು ಕಡೆ ಒಂಜಿ ತಮಿಳ್ದ ಮನ್ನನ್ ಸಿನಿಮಾದ ಪದ್ಯಗ ತಂಗತ್ತೆ. ಅದಕ್ಕಿಂತ ಮೊದಲು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಪ್ರಯೋಗ ಸ್ಟುಡಿಯೋದ ಪ್ರದೀಪ್ ಅವರಿಗೆ ಹಾಗೆ ರಘು ಅವರಿಗೆ ಖಂಡಿತವಾಗಿ ನಿಮ್ಗೆ ಧನ್ಯವಾದಗಳನ್ನು ನಾವು ಅರ್ಪಿಸಲೇಬೇಕಾಗತ್ತೆ. ನಮ್ಮ ಹೊಸ ಪ್ರತಿಭೆ ಶರಣ್ಯ ಅವರಿಗೂ ಅವರ ತಮ್ಮ ಕಿಶನ್ ಶರ್ಮಾ ಅವರಿಗೂ ಖಂಡಿತವಾಗಿಯೂ ಎಲ್ಲರೂ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅವರ ತಂದೆಯವರಾದ ಸುಬ್ರಹ್ಮಣ್ಯ ಅವರು ಕೂಡ ಇಲ್ಲೇ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಹಾಡಿದಂತ ರಮೇಶ್ ಚಂದ್ರ ಅವರಿಗೆ ಖಂಡಿತವಾಗಿಯೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೇನೆ ಡಾಕ್ಟರ್ ಸುಶೀಲರಾವ್ ಅವರು ಇಷ್ಟು ಸಮಯ ನಮಗೋಸ್ಕರ ಕೊಟ್ಟದ್ದಕ್ಕೆ, ನಿಮ್ಮ ಅದ್ಭುತ ಕಂಠದಿಂದ ನಮ್ಮನ್ನು ಸಂತುಷ್ಟಗೊಳಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಕೊನೆಯ ಹಾಡು, ಕಾರ್ಯಕ್ರಮದ ಕೊನೆಯ ಹಾಡು. ಅದರ ಮೊದಲು ಎಲ್ಲಾ ಪ್ರೇಕ್ಷಕರಿಗೆ, ನಮ್ಮ ಜೊತೆ ಝೂಮ್ ಅಲ್ಲಿ ಜಾಯಿನ್ ಆದಂತಹ ಎಲ್ಲ ಐಲೇಸದ ಅಭಿಮಾನಿಗಳಿಗೂ ಎಲ್ರಿಗೂ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವು ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮ ಮಾಡಿದ್ರೆ ತಾವು ದಯವಿಟ್ಟು ಅದಕ್ಕೆ ಸಾಕ್ಷಿ ಆಗ್ಬೇಕು, ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಈಗಾಗಲೇ ಸಮಯ ಮೀರಿರುವುದರಿಂದ ಕೊನೆಯ ಹಾಡು ಮನ್ನನ್ ಚಿತ್ರದಿಂದ. ಇದು ರಜನಿಕಾಂತ್ ಮತ್ತೆ ವಿಜಯ್ ಶಾಂತಿ ಅವರ ಅಭಿನಯದ ಸಿನಿಮಾ ಮನ್ನನ್. ವಾಲಿ ಅನ್ನುವರು ಇದಕ್ಕೆ ಲಿರಿಕ್ಸ್ ಕೊಟ್ಟಿದ್ದಾರೆ, ಇಳೆಯರಾಜ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದನ್ನು ಹಾಡಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ನಿಮ್ಮ ಅಪ್ಪಣೆಯೊಂದಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಹಾಡು ಬಹುಶಃ ತಾಯಿ ಇರುವವರಿಗೆ ತುಂಬ ಖುಷಿ ಪಡ್ತಾರೆ, ಆದರೆ ತಾಯಿ ಕಳ್ಕೊಂಡವರು ಕೂಡ ತುಂಬ ದುಃಖ ಪಡ್ತಾರೆ. ಈ ಹಾಡು ಅಷ್ಟು ಪವರ್ಫುಲ್ ಇದೆ. ಇದು ಬಹುಶಃ ಇದರ ಚಿತ್ರೀಕರಣವನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ತಾಯಿಯ ಮಹತ್ವ ಗೊತ್ತಾಗುತ್ತೆ. ಹಾಗಾಗಿ ನನ್ನೊಂದು ರಿಕ್ವೆಸ್ಟ್, ತಾಯಿ ಇಲ್ಲದವರು ಕಳ್ಕೊಂಡವ್ರು ಏನು ಮಾಡೋಕ್ಕಾಗಲ್ಲ, ಆದರೆ ಇದ್ದವರು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾನು ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಮ್ಮ ವಿದ್ಯಾರಣ್ಯ ಅವರಿಗೆ ಹಾಗೂ ನವೀದ್ ಅವರಿಗೆ, ಮತ್ತೆ ಐಲಸ ತಂಡದ ಎಲ್ಲ ನನ್ನ ಆತ್ಮೀಯ ನನ್ನ ಸ್ಟಾರ್ಗಳೆಲ್ಲರೂ ಕೂಡ ಅದರಲ್ಲಿ ಇರೋದು, ಎಲ್ಲ ನನಗೆ ಸ್ಟಾರ್ಗಳು, ಶಾಂತರಮಣ್ಣ, ಸುಧಾಕರ್, ಎಲ್ಲರೂ ಕೂಡ ಐಲೇಸದ ಸ್ಟಾರ್ಗಳು. ಹಾಗಾಗಿ ಐಲೇಸದಿಂದ ಇನ್ನೂ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡಲಿಕ್ಕಿದೆ. ಮತ್ತೊಮ್ಮೆ ನಾನು ಎಲ್ಲರಿಗೂ ಇದರ ಹಿಂದೆ ಸಹಾಯ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ವೇದಿಕೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಕೊನೆ ಗೀತೆಗೆ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಉದ್ದೇಶ ಇತ್ತು ನಮ್ದು, ಎಲ್ಲರನ್ನು ಆದಷ್ಟು ಇಂಡಿವಿಜುವಲ್ ಆಗಿ ಹೌದು ರೀಚ್ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಹೌದು, ಹಾಗಾಗಿ ಬಹುಶಃ ನಾವು ಇದರಲ್ಲಿ ಆದಷ್ಟು ಸಫಲ ಆಗಿದ್ದೇವೆ ಅಂತ ತಿಳ್ಕೊಳ್ತೇವೆ. ಖಂಡಿತ. ಎಲ್ರಿಗೂ ಸಂತೋಷವಾದ್ರೆ ನಮಗೆ ಸಂತೋಷ. ಖಂಡಿತ. அம்மா என்றழைக்காத உயிரில்லையே, அம்மாவை வணங்காத உயர்வில்லையே. அம்மா என்றழைக்காத உயிரில்லையே, அம்மாவை வணங்காத உயர்வில்லையே. நேரில் நின்று பேசும் தெய்வம் பெற்ற தாயன்றி வேறொன்று ஏது. அம்மா என்றழைக்காத உயிரில்லையே, அம்மாவை வணங்காத உயர்வில்லையே. அபிராமி சிவகாமி கருமாரி மகமாய் திருக்கோயில் தெய்வங்கள் நீதானம்மா. அன்னைக்கு அன்றாடம் அபிஷேகம் அலங்காரம் புரிகின்ற சிறு தொண்டன் நான் தானம்மா. பொருளோடு புகழ் வேண்டும் மகனல்ல தாயே, உன் அருள் வேண்டும் எனக்கென்றும் அது போதுமே. அடுத்திங்க பிறப்பொன்று அமைந்தாலும் நான் உந்தன் மகனாக பிறக்கின்ற வரம் வேண்டுமே. அதை நீ தருவாயே. அம்மா என்றழைக்காத உயிரில்லையே, அம்மாவை வணங்காத உயர்வில்லையே. பசும் தங்கம் புதுவெள்ளி மாணிக்கம் மணி வைரம் அவையாமும் ஒரு தாய்க்கு ஈடாகுமா? விலை மீது விலை வைத்து கேட்டாலும் கொடுத்தாலும் கடை தன்னில் தாயன்பு கிடைக்காதம்மா. 2 மாதங்கள் கருவோடு என்னை தாங்கி நீ பட்ட பெரும்பாடு அறிவேனம்மா. 7 ஜன்மங்கள் எடுத்தாலும் உழைத்தாலும் உனக்கிங்கு நான் பட்ட கடம் தீருமா? உன்னாலே
என்றழைக்காத உயிரில்லையே, அம்மாவை வணங்காத உயர்வில்லையே. நேரில் நின்று பேசும் தெய்வம் பெற்ற தாயன்றி வேறொன்று ஏது? அம்மா என்றழைக்காத உயிரில்லையே, அம்மாவை வணங்காத உயர்வில்லையே. அம்மா என்றழைக்காத உயிரில்லையே, அம்மாவை வணங்காத உயர்வில்லையே. ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ, ಕಾರ್ಯಕ್ರಮದ ವಿಷಯದಲ್ಲಿ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಐಲಸದಲ್ಲಿ ಹೇಳ್ತಾ, ಇನ್ನೇನಾಗಬೇಕು ಅಂತ ಹೇಳ್ತಾ ಮುಂದುವರಿಯೋಣ. ಮುಂದೆಯೂ ಕೂಡ ಟೈನಿ ಟೌನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೇ ಥರ ಎಲ್ಲರ ಸಹಕಾರವಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ